ಪ್ರವಚನ ಮಾಡ್ತಾ ಇರುವಾಗಲೇ ತೀವ್ರ ಹೃದಯಾಘಾತವಾಗಿ ಸ್ವಾಮೀಜಿಯೊಬ್ಬರು ಕೊನೆಯುಸಿರೆಳೆದಿದ್ದಾರೆ. ಸ್ವಾಮೀಜಿ ನವೆಂಬರ್ 6ರಂದು ತಮ್ಮದೇ ಹುಟ್ಟುಹಬ್ಬ ಆಚರಿಸಿ ಭಕ್ತರಿಗೆ ಆಶೀರ್ವಚನ ನೀಡ್ತಾ ಇದ್ರು. 53 ವರ್ಷದ ಸಂಗನ ಬಸವ ಮಹಾಸ್ವಾಮಿ ಹೃದಯಾಘಾತಕ್ಕೆ ಬಲಿಯಾದ ಸ್ವಾಮೀಜಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬಳೋಬಾಳ ಗ್ರಾಮದ ಬಸವ ಯೋಗ ಮಂಟಪ ಟ್ರಸ್ಟ್ ಬಳೋಬಾಳ ಮಠದ ಸ್ವಾಮೀಜಿಯಾಗಿದ್ದರು. ನವೆಂಬರ್ 6ರಂದು ನಡೆದ ಘಟನೆ ಇದೀಗ ತಡವಾಗಿ ಬಹಿರಂಗವಾಗಿದೆ. ಹುಟ್ಟು ಹಬ್ಬದ ದಿನವೇ ಪ್ರವಚನ ಹೇಳ್ತಾ ಇದ್ದಂತಹ ಭಕ್ತರ ಮುಂದೆಯೇ ಸ್ವಾಮೀಜಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಸ್ವಾಮೀಜಿ ಅಸುನೀಗುವಂತಹ ದೃಶ್ಯ ಭಕ್ತರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ಸ್ಥಿತಿಯೊಳಗಿದ್ದಾಗ ನಾವು ಒಂಥರ ವಿಚಾರ ಮಾಡಿ ನಮಗೊಂದು ಸ್ವಲ್ಪ ಪಗಾರ ಅವರ ಮಾತಾಜಿಯವರು ದೊಡ್ಡ ಮಾತಾಜಿಯವರು ನಮ್ಮ ಅಕೌಂಟಿಗೆ ಕಟ್ತಿದ್ರು, ಇನ್ಶೂರೆನ್ಸ್ ಕಟ್ತಿದ್ರು, ಅವೆಲ್ಲ ದುಡ್ಡಿತ್ತು ಸ್ವಲ್ಪ. ಮತ್ತು ಬಂದಾಗ ಅದ ದುಡ್ಡು ತಂದು ಇವರಿಗೆಲ್ಲ ಮೈಕ್ ಸೆಟ್ ನಾವು ಕೊಡಿಸಿ ಪ್ರವಚನ ಮಾಡಿ ಈ ರೀತಿಯಾಗಿ ನಾವೆಲ್ಲ ಮಾಡಿದ್ದೀವಿ. ಆದ್ದರಿಂದ